20 ವರ್ಷ 7 ತಿಂಗಳು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್‌ನಲ್ಲಿ ಕೆಲಸ ಮಾಡಿರುವಂಥದ್ದು. ಪ್ರತಿನಿತ್ಯವೂ ಕೂಡ ಭಾರತಾಂಬೆಯ ಸೇವೆಯನ್ನು ಗೈಯುತ್ತಾ ತನ್ನದೇ ಆದಂತಹ ರೀತಿಯಲ್ಲಿ ಭಾರತಾಂಬೆಯ ಸೇವೆಯನ್ನು ಮಾಡ್ತಾ ಮಾಡ್ತಾ ನಮ್ಮೆಲ್ಲರ ಉಸಿರನ್ನು ಉಳಿಸಿದವರು, ವೀರ ಸೈನಿಕ ಅಂತ ಹೆಸರನ್ನು ಪಡೆದಿರುವಂತಹ ಪುಷ್ಪರಾಜ್ ಗೌಡ ಭಾರತಿ ಕುಮೇರು ಪುತ್ತೂರು. ಇವರು ಈಗ ನಿವೃತ್ತಿಯನ್ನು ಘೋಷಣೆ ಮಾಡಿ ನಿವೃತ್ತಿಯನ್ನು ಪಡ್ಕೊಂಡು ವಾಪಸ್ಸು ತವರಿಗೆ ಆಗಮಿಸಿದ್ದಾರೆ. ಅವರನ್ನು ನಾವು ಸಂದರ್ಶನಕ್ಕಾಗಿ ಅವರನ್ನು ಕೇಳಿಕೊಂಡಾಗ ಈಗ ನಮ್ಮ ಜೊತೆಗೆ ಅವರಿದ್ದಾರೆ. ಒಟ್ಟು 20 ವರ್ಷ 7 ತಿಂಗಳು ಹೇಗಿತ್ತು ಈ ಜರ್ನಿ? ತುಂಬ ಖುಷಿಯಾಗಿತ್ತು. ಒಂದು ಕ್ರೇಜಿ ಅಂದರೆ ನಾವು ನಮ್ಮ ದೇಶಕ್ಕೋಸ್ಕರ, ದೇಶ ಸೇವೆಗೋಸ್ಕರ ನಮ್ಮ ಜೀವನವನ್ನು ಮುಡಿಪಾಗಿಡುವುದು. ಇನ್ನೊಂದು ಎಲ್ರಿಗಿದ್ದಂತೆ ಮನೆಯಿಂದ ದೂರ ಇರಬೇಕು, ಅದೊಂದು ಸ್ವಲ್ಪ ಕಷ್ಟದ ವಿಷಯ. ಆದರೆ ನಮ್ಮ ದೇಶಕ್ಕೋಸ್ಕರ ನಾವು ಸೇವೆ ಮಾಡೋದು ತುಂಬ ಖುಷಿಯಾಗಿರುವಂಥ ವಿಷಯ. ಈಗ ಹೇಳೋದಂದರೆ, ಈಗ ನಾವು ಬಾರ್ಡ್ರಲ್ಲಿ ಇರ್ತೇವೆ, ಮನೆಯಲ್ಲಿ ಏನಾದರೂ ಫಂಕ್ಷನ್ ಇರ್ತದೆ, ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ. ಮತ್ತು ಇಲ್ಲಿಂದ ಮನೆಯಿಂದ ಹೋಗುವಾಗ ಒಂಥರ ಅಷ್ಟೊಂದು ಹಿತಕರ ಆಗಿರೋದಿಲ್ಲ. ಆದರೂ ಏನೊಂದು ಖುಷಿ ಅಂತ ಹೇಳಿದ್ರೆ, ಈಗ ನಮ್ಮ ಊರಿಗೆ ಬರುವಾಗ ಎಲ್ಲರೂ ನಾವು ಸೈನಿಕರಂತ ನಮಗೊಂದು ಕೊಡುವ ರೆಸ್ಪೆಕ್ಟು, ಮತ್ತು ಅದು ನಮ್ಮ ಊರಿನಲ್ಲಿ ಇನ್ನೂ ತುಂಬ ಜಾಸ್ತಿ. ಯಾಕಂದರೆ ನಮ್ಮ ಊರಿನಲ್ಲಿ ಸೈನಿಕರ ಸಂಖ್ಯೆಯೇ ಕಡಿಮೆ. ಬೇರೆ ಊರಿಗೆ ಹೋಲಿಸಿದರೆ ನಮ್ಮೂರಲ್ಲಿ ತುಂಬ ಸೈನಿಕರಂದರೆ ತುಂಬ ಕಡಿಮೆ. ನಮ್ಮ ಊರು ತುಂಬ ಎಜುಕೇಟೆಡ್. ಆದರೂ ಇವತ್ತು ತುಂಬ ಖುಷಿಯ ವಿಷಯ ಅಂತ ಹೇಳಿದರೆ, ನಾವು ಮೊದಲೆಲ್ಲ ಹೋಗುವ ಸಂದರ್ಭದಲ್ಲಿ ಅಷ್ಟೊಂದು ಮಿಲಿಟ್ರಿ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾನು ಸೈನ್ಸ್ ಫಿಲೋಣದಲ್ಲಿ PUC ಮುಗಿಸಿದಾಗ ನನಗೆ ಇದರ ಬಗ್ಗೆ ಏನೊಂದು ಗೊತ್ತಿರಲಿಲ್ಲ. ಆದರೆ ಇವತ್ತಿಗೆ ನಾನು ಈಗ 20 ವರ್ಷ ನನ್ನ ಜರ್ನಿಯಲ್ಲಿ ನಾನು ಈಗ ಒಂದು ಬದಲಾವಣೆ ಕಂಡಿದ್ದೇನೆಂದರೆ, ಈಗ ಸೇವೆ ಮಾಡಲು ತುಂಬ ಅನುಕೂಲವಾಗಿದೆ. ನಮಗೆ ಬೇಕಾದಂಥ ವೆಪನ್ ಸಿಕ್ಕಿದೆ. ಮತ್ತು ನಮಗೊಂದು ಮೊದಲೆಲ್ಲ ಸ್ವಲ್ಪ ಬಂಧನ ಇತ್ತು. ಯಾಕಂದರೆ ಯಾವ ಥರ ಡ್ಯೂಟಿ ಮಾಡಿದರೆ, ಯಾರನ್ನಾದರೂ ಮಿಲಿಟೆಂಟ್ ಬಂದರೆ ಯಾವ ಥರ ಮಾಡೋದಂತ. ಇವಾಗ ಏನು ಯೋಚನೆ ಮಾಡಬೇಕಂತಿಲ್ಲ, ಬಂದಾಗ ಶೂಟ್ ಮಾಡಿ ಅವರನ್ನು ಕೊಂದುಬಿಡಿ. ಯಾಕಂದರೆ ದೇಶದ್ರೋಹಿಗಳು ಯಾವತ್ತೂ ನಮ್ಮ ದೇಶಕ್ಕೆ ನುಸುಳಬಾರ್ದು, ಮತ್ತು ನಮ್ಮ ದೇಶದಲ್ಲೂ ಅವರಿಗೆ ನೆಲೆವಿರಲು ನಾವು ಅವಕಾಶವನ್ನೇ ಕೊಡಬಾರ್ದು. ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಈಗಿನ ಯುವ ಜನತೆಗೆ ಈಗ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿದರೆ ಅಗ್ನಿವೀರನಾಗಲು. ಅಗ್ನಿಪಥದಂಥ ಅವಕಾಶ ನಮ್ಮ ಸರ್ಕಾರ ತಂದುಕೊಟ್ಟಿದೆ. ಇಂಥ ಒಳ್ಳೆಯ ಅವಕಾಶ ಎಲ್ಲರೂ ಉಪಯೋಗಿಸ್ಕೊಳ್ಬೇಕು. ಮತ್ತು ಯಾವತ್ತೂ ಒಂದು ನಮ್ಮ ಜೀವಕ್ಕೆ ಇರುವ ಬೆಲೆ ಯಾವಾಗ ಅದರ ಬಗ್ಗೆ ಗೊತ್ತಿರುತ್ತೆ ಅಂತ ಹೇಳಿದ್ರೆ, ನಾವು ನಮ್ಮ ದೇಶಕ್ಕೆ ಅದನ್ನು ಸಮರ್ಪಣೆ ಮಾಡಿದಾಗ. ಈಗ ಬಾರ್ಡ್ರಿಗೆ ನಾವು ಹೋಗ್ತೇವೆ, ಬಾರ್ಡ್ರಲ್ಲಿ ಹೋದಾಗ ಯಾವ ಥರ ಕಷ್ಟ ಬರ್ತದೆ ಅಂತೇಳಿದ್ರೆ, ಅಲ್ಲಿ ಒಂದೊಂದು ಸಲ ಊಟಕ್ಕೂ ಗತಿ ಇರಲ್ಲ. ಮತ್ತು ಯಾವ ಥರ ಒಂದು ಮಿಲಿಟೆಂಟ್ ಬರ್ತಾರೆ, ಅವರನ್ನು ನೋಡಬೇಕು. ಆದರೆ ಒಂದೇ ಒಂದು ವಿಷಯ ಅಂತ ಹೇಳಿದ್ರೆ, ನಮಗೂ ಅದೊಂದು ಇನ್ನೊಂದು ಖುಷಿ ಅಂತ ಹೇಳಿದರೆ, ಯಾವಾಗ ಬರ್ತಾರೆ ಅಂತ ನಾವು ಕಾಯ್ತಾ ಇರ್ತೇವೆ. ಯಾಕಂದರೆ ಒಂದೆರಡಾದರೂ ಹೊಡೆದು ಬಿಡುವ ಅಂತ. ಯಾಕೆ ಅಂತ ಹೇಳಿದ್ರೆ, ಅದೊಂದು ನಮಗೆ ಕ್ರೇಜಿ. ನಾವು ನಮ್ಮ ವೆಪನ್ಸ್ ನಾವು ಹಿಡ್ಕೊಂಡು ನಿಲ್ಲುವಾಗ, ನಮ್ಮ ಯೂನಿಫಾರ್ಮ್ ಹಾಕುವಾಗ, ಮತ್ತು ಮೇಯ್ನ್ ಆಗಿ ನಮ್ಮ ಹೃದಯದಲ್ಲಿ ನಮ್ಮ ದೇಶಕ್ಕಾಗಿ ದೇಶ ಪ್ರೇಮ ಮೂಡಿ ಯಾವ ಥರ ಇರಬೇಕು, ಯಾರನ್ನು ಯಾವ ಥರ ನೋಡ್ಕೋಬೇಕು ಅಂತ ಆ ಭಾವನೆ ಬಂದುಬಿಡ್ತದೆ. ನಾವು ಮತ್ತೆ ಬೇಸಿಕ್ ಟ್ರೈನಿಂಗ್ ಮಾಡುವಾಗ, ಬೇಸಿಕ್ ಟ್ರೈನಿಂಗಲ್ಲಿ ಆ ರೀತಿ ನಮಗೆ ಅಂದರೆ ಬೇಸಿಕ್ ಟ್ರೈನಿಂಗ್ ತುಂಬ ಕಷ್ಟ ಆಗ್ತದೆ. ಆದರೆ ಆಮೇಲೆ ಗೊತ್ತಾಗ ಅದರ ವ್ಯಾಲ್ಯೂ ಯಾವ ಥರ ಇರಬೇಕು ಅಲ್ಲಿ. ಈಗ ಬೇಸಿಕ್ ಟ್ರೈನಿಂಗ್ ಮಾಡುವಾಗ ಸಾಕಪ್ಪ ಒಮ್ಮೆ ಹೋಗುವಂತ ಅನಿಸಿದೆ. ಮೊದಲು ಹಾಗೆ ಅನ್ನಿಸ್ತದೆ. ಯಾಕಂದರೆ ನಾವಿಲ್ಲಿ ನಮಗೇನು ತೊಂದರೆ ಇರೋದಿಲ್ಲಲ್ಲ. ಈಗ ನಾವು ಹೋಗ್ತಾ ಇರಬೇಕಾದ್ರೆ ನಮಗೇನಿಲ್ಲ. ನಾವೀಗ PUC ಅಲ್ಲಿ ಈಗ ನಾನು ಅದೇ ಸೈನ್ಸ್ ತಗೊಂಡಿದ್ದೆ ಫಿಲಮಿನದಲ್ಲಿ, ಅಂದರೆ ಅಷ್ಟೇ ನಮಗೆ ಪ್ರಾಬ್ಲಮ್ ಇರಲಿಲ್ಲ. ಆದರೆ ಬೇಸಿಕ್ ಟ್ರೈನಿಂಗ್ ಹೋದಾಗ ಮನೆಯಿಂದ ಬಿಟ್ಟು ಅಭ್ಯಾಸನೇ ಇರೋದಿಲ್ಲ. ಎರಡನೇದಾಗಿ ಆ ಸರ್ಕಲ್ ಇರಲಿಲ್ಲ ಅಲ್ಲಿ. ಬೇರೆ ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಮಂಗಳೂರಿಂದ ನಾನು ಒಬ್ಬನೇ ಇದ್ದದ್ದು, ಅಲ್ಲಿ ಯಾರು ಇರಲಿಲ್ಲ. ಆಗ ಒಂದೊಂದು ಸಲ ಹಂಗೆ ಅನಿಸ್ತಿತ್ತು. ಮನೆಗೆ ಬರುವಾಗ ಹೋಗುವಾಗ ಅಮ್ಮನ ಹತ್ರಗೆ, ಆಗ ಅಮ್ಮ ಮತ್ತು ಅಪ್ಪ ಇದ್ದಾರಲ್ಲ, ಅವರು ಮೊದಲು ಏನಂತಂದರೆ ಬೇರೆಯವ್ರ ಹತ್ರ ಹೇಳ್ತಿದ್ರು, ನಮ್ಮ ಸಂಬಂಧಿಕರ ಹತ್ರ ಹೇಳ್ತಿದ್ರು, ನನ್ನ ಮಗ ಮಿಲಿಟ್ರಿ ಹೇಳಿದ್ರು. ಅವರ ಖುಷಿಯಿಂದಾಗಿ ಆ ಖುಷಿಯನ್ನು ನೋಡಿಬಿಟ್ಟು ನಮಗೆ ತುಂಬ ಖುಷಿ ಆಗ್ತಿತ್ತು. ಅಂದರೆ ನಾನು ಓದ್ದಕ್ಕೆ ಇದೇ ಸಾರ್ಥಕ ಅಂತ. ಮತ್ತು ಅಷ್ಟೇ ನಮ್ಮ ಫ್ಯಾಮಿಲಿ, ಈಗ ಅಣ್ಣಂದಿರು ಅಕ್ಕಂದಿರು, ಅವರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಅವರಿಗೂ ಯಾವತ್ತೂ ಅವರು ಆ ಥರ ಈ ಥರ ಅಂತ ಹೇಳಿಲ್ಲ. ಒಳ್ಳೆ ನನ್ನ ತಮ್ಮ ಈ ಥರ ಇದ್ದ. ಯಾಕಂದರೆ ನಾನು ನಮ್ಮ ಮನೆಯಲ್ಲಿ ಕೊನೆಯವನು.
ಅಂದರೆ ನಾವು 6 ಮಂದಿ ಮಕ್ಕಳು. ಈಗ ಅಣ್ಣಗೆ ಒಬ್ಬ ಇಬ್ಬರು ಬಿಸ್ನೆಸ್ ಮ್ಯಾನು, ಒಬ್ಬ ಇಲ್ಲಿ ಆ, ವಿವೇಕಾನಂದದಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕೋಚ್ ಆಗಿದ್ದಾರೆ. ಇನ್ನೊಬ್ರು ಅಕ್ಕಂದಿರು ಬಂದ್ಬಿಟ್ಟು ಒಬ್ರು ನರ್ಸಿಂಗ್ ಫೀಲ್ಡ್ ಅಲ್ಲಿ ಇದ್ದಾರೆ ಬ್ಯಾಂಗ್ಳೂರಲ್ಲಿ, ಇನ್ನೊಬ್ರು ಪೊಲೀಸ್ ಫೀಲ್ಡ್ ಅಲ್ಲಿ ಮಂಗಳೂರಲ್ಲಿ ಇದ್ದಾರೆ. ಹಾಗೇನು ತೊಂದರೆ ಇರಲಿಲ್ಲ, ಆದರೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ರು. ಅದು ಎಲ್ಲರೂ ಅಷ್ಟೇ, ಯಾವ ಥರ ಹೇಳ್ತಾರೆ, ಏನು ಮಾಡಬೇಕು, ಆ ಥರ ಗೈಡ್ಲೈನ್ಸ್ ನಮಗೆ ಸಿಗೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ಮನೆ ಪರಿಸ್ಥಿತಿ ಸರಿಯಾಗಿರ್ಬೇಕು, ನೆಮ್ಮದಿ ಇರಬೇಕು. ಮೇನ್ ಕ್ರೇಜಿ ಅಂತ ಹೇಳಿದ್ರೆ, ನಾನೊಬ್ಬ ಈಗ ಸೈನಿಕ ಅಂತ ಹೇಳಿ ನಾನು ಯುವ ಜನತೆಗೆ ಮೊದಲಾಗಿ ಒಂದು ಮಾತು ಹೇಳ್ತೇನೆ ಅಂದರೆ, ಒಂದು ಈ ಅವಕಾಶ ಎಲ್ಲ ಸಿಗ್ತದಲ್ಲ ಸೈನ್ಯಕ್ಕೆ ಸೇರಲು, ಅದನ್ನು ಮಾತ್ರ ಬಿಡಬೇಡಿ. ಯಾಕೆ ಬಿಡಬೇಡ ಅಂತ ಹೇಳಿದ್ರೆ, ಇದು ಈ ಸುವರ್ಣ ಅವಕಾಶ ಮತ್ತೆ ಲೈಫಲ್ಲಿ ಸಿಗೋದಿಲ್ಲ. ಏನು ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಆದರೆ ಅದರಲ್ಲೂ ಹೋಗ್ಬಿಟ್ಟು ಮಿಲಿಟ್ರಿಗೆ ಸೇರ್ಕೋಬೋದು. ಅದು ಸೇರಿಲ್ಲ ಅಂತ ಹೇಳಿದ್ರು ನಾವು ಮಾಡುವ ಕರ್ತವ್ಯದಲ್ಲಿ ಒಬ್ಬ ಸೈನಿಕನಂತೆ ಅವರ ಆದರ್ಶವನ್ನು ಇಟ್ಕೊಳ್ಳಿ. ಅಂದರೆ ಸೈನಿಕ ಅಂತ ಹೇಳಿದ್ರೆ ಅವನಿಗೆ ಜಾತಿ ಮತ ಭೇದವಿಲ್ಲ, ಮತ್ತೊಂದು ದೇಶಕ್ಕೋಸ್ಕರ ತನ್ನ ಜೀವನವನ್ನು ಸಮರ್ಪಣೆ ಮಾಡುವವನು. ಆ ಥರ ಯೋಚನೆ ಮಾಡಿ ನಾವು ಮಾಡುವಂಥ ಯಾವುದೇ ಕೆಲಸದಲ್ಲೂ ದೇಶದ್ರೋಹ ಮಾಡಕ್ಕೆ ಹೋಗಬೇಡಿ ಅಷ್ಟೇ. ಈಗ ಉರಿಯಲ್ಲಿ ನೀವು ಹಾ. ಆಪರೇಷನ್ ಆದಂಥ ಟೈಮಲ್ಲಿ ಹಾ. ಕೆಲಸ ಮಾಡಿದ್ದೀರಿ ಅಂತ ಹೇಳಿದ್ರಿ. ಹಾ. ಉರಿಯಲ್ಲಿ ಹೇಗೆ ಕೆಲಸ, ಅಂದ್ರೆ ಯಾವ ಟೈಮು ಮತ್ತು ಹೇಗಿತ್ತು ವಾತಾವರಣ? ಉರಿಯಲ್ಲಿ ನಾನು ಮಾರ್ಚ್ ಅಂತ ತುಂಬ ಸ್ಲೈಡಿಂಗ್ ಎಲ್ಲ ಆಗ್ತದೆ ಆ ಟೈಮಲ್ಲಿ, ಮಾರ್ಚ್ ಟೈಮಲ್ಲಿ. ಅಂದರೆ ನಾನು ಆ್ಯಕ್ಚುಲಿ ಜಾಸ್ತಿ ಸ್ಪೋರ್ಟ್ಸಲ್ಲಿ ಇದ್ದದ್ದು. ಇವಾಗ ಉರಿಯಲ್ಲಿರುವಾಗ ಒಂದು 5-6 ತಿಂಗಳು, ಅಂದರೆ ಅಲ್ಲಿ ಯಾವ ಥರ ಕ್ಲೈಮೇಟ್ ಅಂತ ಹೇಳಿದ್ರೆ ಅದನ್ನು ತುಂಬ ಐಸ್ ಎಲ್ಲ ಕರಗುವ ಟೈಮು, ಅಂದರೆ ಅಲ್ಲಿ ಮಂಜುಗಡ್ಡೆ ಕರಗ್ತದಲ್ಲ ಆ ಟೈಮಲ್ಲಿ ಸ್ವಲ್ಪ ಇನ್ನೂ ಡೇಂಜರಸ್ ಪ್ಲೇಸ್ ಅದು ಆ ಟೈಮು. ಯಾಕಂದರೆ ಅಲ್ಲಿ ನಾವು ಇರುವ ಜಾಗನೂ ಅಷ್ಟೊಂದು ಸೇಫ್ಟಿ ನಮಗೆ ಇರಲ್ಲ. ಮಿಲಿಟೆಂಟ್ ಅಂತೂ ದೂರನೇ, ಆದರೆ ನಾವು ಇರುವ ಜಾಗ ಇದೆಯಲ್ಲ ಅದು ನಮಗೆ ಸೇಫ್ಟಿ ಇರಲ್ಲ. ಯಾಕಂದರೆ ಸ್ಲೈಡಿಂಗ್ ಆಗೋದು, ಮತ್ತು ಮರ ಎಲ್ಲ ಉರುಳಿ ಬೀರೋದು, ಮತ್ತು ಇದ್ದ ಜಾಗದಿಂದ ಮತ್ತೆ ಮೂಮೆಂಟ್ ಕಮ್ಮಿ, ಆ ಥರ ಇರ್ತದೆ. ಯಾಕಂದರೆ ಅಲ್ಲಿ ಪ್ರತಿಯೊಂದು ಐಸ್ ಬಿದ್ದರೆ ಐಸ್ ತೆಗಿತಾನೆ ಇರಬೇಕು. ರಾತ್ರಿ ಇಡೀ ನಾವು ಬಂಕರಲ್ಲಿ ಇರ್ತೇವೆ. ಬಂಕರ್ ಒಳಗಡೆ ಏನಾದ್ರು ಐಸ್ ಬಿದ್ದಂಥ ಸಮಯದಲ್ಲಿ, ಇಲ್ಲಾಂದರೆ ಏನಾದರೂ ಹಿಮ ಕರಡಿ ಅಂಥದ್ದೆಲ್ಲ ಬರುವ ಸಮಯದಲ್ಲಿ ಸ್ವಲ್ಪ ಡೇಂಜರಸ್ ಇರುತ್ತೆ. ಆದರೆ ಮೇಯ್ನಾಗಿ ಅಲ್ಲಿ ಅಲ್ಲಿ ಅದು ಒಂದು ಕ್ರೇಜಿ ಇರ್ತದೆ. ಯಾಕಂದರೆ ನಾವು ನೋಡಿರಲಿಲ್ಲ ಅಂಥ ಪರಿಸ್ಥಿತಿಯನ್ನು. ಅದನ್ನು ನೋಡ್ಕೊಂಡು ನಾವು ಒಂಥರ ಸೈಟಿಂಗ್ ಸೀಯಿಂಗ್ ಥರನೇ ನೋಡ್ತೇವೆ. ಯಾಕಂದರೆ ನಮ್ಮಲ್ಲಿ ವೆಪನ್ ಇರ್ತದೆ, ಯಾವುದೇ ಹೆದರಿಕೆ ಇಲ್ಲ. ಮತ್ತು ಮೇಯ್ನ್ ಅಂದರೆ ನಮ್ಮ ಈ ಸರೌಂಡಿಂಗ್ ನಮಗೆ ತುಂಬ ಭದ್ರತೆ ಇರ್ತದೆ. ಅಲ್ಲಿ ಏನು ಹೆದರ್ಬೇಕಂತ ಅವಶ್ಯಕತೆ ಇಲ್ಲ. ಎಲ್ಲ ಫುಡ್ಡು ಮತ್ತು ಎಲ್ಲ ಅಲ್ಲಿ ಬೇಕಾದಂಥ ಮೆಡಿಕಲ್ ಫೆಸಿಲಿಟಿ ಎಲ್ಲ ಇರ್ತದೆ. ಆದರೆ ಮೇಯ್ನ್ ಅಂತಂದರೆ ಅಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಮನೆಯಲ್ಲಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಮೇಯ್ನ್ ಸಮಸ್ಯೆ ಅಂದರೆ ಇದೆ. ಯಾಕಂದರೆ ಒಂದು ಮನೆಯಲ್ಲಿ ಮಾತಾಡೋದಿದ್ರೆ ಒಂದು ದಿನಕ್ಕಾದ್ರೂ ಈಗ ಇಲ್ಲಿ ಎಲ್ಲ 20 ಗಂಟೆ ಮೊಬೈಲಲ್ಲಿ ಇರ್ತಾರೆ. ಆದರೆ ಒಬ್ಬ ಸೈನಿಕ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಮೊಬೈಲ್ ಎಲ್ಲವಿಲ್ಲ, 24 ಗಂಟೆ ಎಲ್ಲ, ವಾರಕ್ಕೆ 1-2 ಸಲ ಮಾತಾಡ್ಲಿಕ್ಕೆ ಆಗ್ತಿತ್ತು. ಬಟ್ ಅದೊಂದು ಕ್ರೇಜಿ. ಆದರೆ ಈಗ ನಾವು ಆ ಥರ ಇರಿಸ್ಕೊಂಡು ಅದು ಆ ಥರ ಕಷ್ಟ ಏನಿಲ್ಲ. ಆಮೇಲೆ ಲೈಫಲ್ಲಿ ಅದೊಂದು ತುಂಬ ಖುಷಿ ಆಗ್ತದೆ. ಯಾಕಂದರೆ ಅದರ ಬಗ್ಗೆ ಯೋಚನೆ ಮಾಡುವಾಗ ನಾವು ಈಗಿದ್ವಲ್ಲ, ಇಂಥ ಕ್ರೇಜಿಯಲ್ಲಿ ಇದ್ವ ಅಂತ ಆಗ್ತದೆ. ಎಲ್ಲೆಲ್ಲ ಸೇವೆಯನ್ನು ಮಾಡಿದ್ದೀರಿ, ಯಾವ್ಯಾವ ಬಾರ್ಡ್ರಲ್ಲಿ? ನಾನು ಫಸ್ಟಿಗೆ ಟ್ರೈನಿಂಗ್ ಮಾಡಿ ಹಜಾರಿಬಾಗಲ್ಲಿ ಟ್ರೈನಿಂಗ್ ಮಾಡಿದ್ದೆ, ಜಾರ್ಖಂಡ್ ಹಜಾರಿಬಾಗ್. ಆಮೇಲೆ ಅಸ್ಸಾಮು ಬಾಂಗ್ಲಾದೇಶ ಬಾರ್ಡ್ರಲ್ಲಿ. ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಸೀದಾ ಗುಜರಾತ್, ಅದು ಪಾಕಿಸ್ತಾನ ಬಾರ್ಡ್ರು. ಅಲ್ಲಿ ಬಂದುಬಿಟ್ಟು ಅಲ್ಲಿ ರನ್ ಕಚೇರಿ ಅಂತ ಇದೆ. ಅದು ಸ್ವಲ್ಪ ಡೇಂಜರಸ್ ಏರಿಯಾ. ಆದರೆ ಅಲ್ಲಿ ಯಾಕಂದರೆ ಅಲ್ಲಿ ದಲ್ದಲ್ ಏರಿಯಾ ಅಂತ ಇರುತ್ತೆ. ದಲ್ದಲ್ ಏರಿಯಾ ಅಂದರೆ ಆ ಏರಿಯಾಕ್ಕೆ ಒಂದೆಲ್ಲ ಕಾಲಿಟ್ಟರೆ ಸೀದಾ ಮಣ್ಣಿನೊಳಗೆ ಹೋಗ್ತಾರೆ, ಗೊತ್ತಿಲ್ಲದೇನಂದ್ರೆ ಖಾಲಿ. ಅಂದರೆ ನಾವೀಗ ಅದು ನಮಗೆ ಟ್ರೈನಿಂಗ್ ಮಾಡಿರ್ತಾರೆ, ಯಾವ ಥರ ನೋಡ್ಕೊಂಡು ಹೋಗಬೇಕು, ಆಕಾಶದಲ್ಲಿ ಯಾವ ಥರ ನಕ್ಷತ್ರ ಇರ್ತದೆ, ಆ ರೂಟು ಉತ್ತರ, ಅದರಲ್ಲಿ ಅಲ್ಲಿ ನಮಗೆ ಮ್ಯಾಪ್ ಸಿಗೋದಿಲ್ಲ ಯಾವ ಥರ ಹೋಗ್ಲಿಕ್ಕೆ. ಅಂದರೆ ಎಲ್ಲ ಟೋಟಲ್ ವೈಟ್ ಆಗಿ ಕಾಣ್ತದೆ, ಸಮುದ್ರ ಒಣಗಿದಾಗ ಕಾಣ್ತದೆ. ಆ ಉಪ್ಪಲ್ಲಿ ಯಾವ ಥರ ಒಂಥರ ಉರಿ ಬರ್ತದೆ. ಆ ಥರ ದಿಕ್ಕು ತಪ್ಪಿದರೆ ಒಂದು ವೇಳೆ ಆ ದಲ್ದಲ್ ಏರಿಯಾ ಅಂತಲ್ಲಿ ಸಿಕ್ಕೊಂಡ್ರೆ ಸ್ವಲ್ಪ ಕಷ್ಟ, ಮತ್ತೇನು ತೊಂದರೆ ಇರಲಿಲ್ಲ. ಅಲ್ಲಿ ಒಂದದು. ಮತ್ತು ರಾಜಸ್ಥಾನದಷ್ಟೇ ಅದು ಮರಳುಗಾಡಿನ, ಅದು ಗೊತ್ತಿರೋಂಥದ್ದು ವಿಷಯ, ಮರಳುಗಾಡಲ್ಲಿ ಯಾವ ಥರ ಇರ್ಬೋದು ಅಂತ. ಮತ್ತು ಆಮೇಲೆ ಪಂಜಾಬ್ ಬಂದುಬಿಟ್ಟು ನೆಕ್ಸ್ಟು ಕಾಶ್ಮೀರಕ್ಕೆ ಹೋಗಿ ಆಮೇಲೆ ಮತ್ತೆ ಈಗ ಪಶ್ಚಿಮ ಬಂಗಾಳದಿಂದ ನಾನು ರಿಟೈರ್ ಆಗಿರೋದು. ಆದರೆ ಹೆಚ್ಚಿನ ಟೈಮ್ನ ಅಂದರೆ ಇದರಲ್ಲಿ ವೆಯ್ಟ್ ಲಿಫ್ಟರ್ ಆಗಿದ್ದೆ. ಇದರಲ್ಲಿ BSFನ ಮೇನ್ ಟೀಮಲ್ಲಿ ಇದ್ದೆ ನಾನು ಇಷ್ಟರವರೆಗೆ. ಆದರೆ ನಮಗೆ ಮೆಡ್ಲಲ್ಲಿ ಡ್ಯೂಟಿ ಮಾಡೋಕ್ಕೆ ಹೋಗುವಾಗ ಇಲ್ಲ ಟ್ರೈನಿಂಗ್ ಆ ಥರ ಸಿಗ್ತಿತ್ತು ಅಷ್ಟೇ. ನೀವು ಸೈನಿಕರಾಗಿದ್ದಾಗ ನಿಮಗೆ ಮದುವೆ ಆಗುತ್ತೆ 2013ರಲ್ಲಿ. ಅವರು ಹೇಗೆ, ಎಲ್ಲಿ ಒಪ್ಕೊಂಡ್ರು, ಮತ್ತು ಅವರು ಆ ನಂತರ ನಿಮ್ಮ ಜೊತೆಗೆ ಹೇಗೆ, ನಿಮ್ಮ ಬಂದು ಹೋಗುವಾಗ ಏನು ಹೇಳ್ತಿದ್ರು ಅವರು? ಇದು ಮೇಯ್ನ್ ಅಂತ ಹೇಳಿದ್ರೆ, ಈಗ ಅದೇ ನನ್ನ ಮಾವನಿಗೊಬ್ಬ ಮತ್ತು ಅಲಿಯ ಮಿಲಿಟ್ರಿ ಅವರು ಆಗಬೇಕಂತ ಅವ್ರಿಗೆ ಭಾರಿ ಆಸೆ ಇತ್ತು. ಯಾಕಂದರೆ ಅವ್ರದ್ದು ಒಬ್ಬ ಬಂದುಬಿಟ್ಟು ಅವರಿಗೆ 4 ಮಂದಿ ಹೆಣ್ಣು ಮಕ್ಕಳು. ಒಬ್ಬ ಬಂದುಬಿಟ್ಟು ಲಾಯರ್, ಇನ್ನೊಬ್ಬ ಬಂದುಬಿಟ್ಟು ಪೊಲೀಸು, ಮತ್ತೊಬ್ರು ಬಂದರೆ ಇಂಜಿನಿಯರು. ಅವರೇ ಹೇಳ್ತಿದ್ರು ಮೊದಲೇ, ಒಬ್ಬ ಲಾಯರ್ ಇದು ಮಿಲಿಟ್ರಿ ಅವರು ಆಗಬೇಕಂತ ಭಾರಿ ಖುಷಿ ಆಗ್ತಂತ ಮಾತಾಡುವಾಗ.
ಆದರೆ ಅವರು ಅಷ್ಟೇ ಸಪೋರ್ಟ್, ಯಾಕಂದರೆ ಅವರು ಎಜುಕೇಷನ್ ಫೀಲ್ಡಲ್ಲೇ ಇದ್ದರು, ಟೀಚರ್ ಆಗಿದ್ದರು. ಮತ್ತು ಈಗ ಮಿಸ್ಸಸ್ ಅಷ್ಟೇ ತುಂಬ ಸಪೋರ್ಟು, ಏನು ತೊಂದರೆ ಇರಲಿಲ್ಲ. ಯಾಕಂದರೆ ನಾನು ಬಂದು ಅವರಿಗೆ ಅಂಡರ್ಸ್ಟ್ಯಾಂಡ್ ಇದೆ. ಯಾಕಂದರೆ ಇಲ್ಲಿ ಒಂದು ಎಜುಕೇಷನ್ ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ತಂದಿರ್ತದೆ ಅಂತ ಹೇಳಿದ್ರೆ ಅವರಿಗೆಲ್ಲ ಅರ್ಥ ಆಗಿರುತ್ತೆ. ಯಾಕಂದರೆ ಎಜುಕೇಟೆಡ್ ಪೀಪಲ್ ಯಾವತ್ತು ಅಂದರೆ ಮತ್ತು ನಮ್ಮ ಒಂದು ಸಂಸ್ಕೃತಿ ಅದು ನಮಗೆ ಸಪೋರ್ಟ್ ಆಗಿದೆ. ಈಗ ಪುಷ್ಪರಾಜ್ ಅವರ ವೈಫ್ ಇದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರೇನು? ವಿದ್ಯಾ. ಓಕೆ. ಮಿಲ್ಟ್ರಿಯಲ್ಲಿದ್ದಾರೆ ಅಂತ ಅಂದಾಗ ನಿಮಗೆ ಏನು ಅನಿಸಿತು? ಖುಷಿ ಅನಿಸಿತು ನನಗೆ, ಖುಷಿ ಖುಷಿ ಅನಿಸಿತು. ಓಕೆ. ಆ ನಂತರ ನೀವು ಇಲ್ಲಿ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಆ ಸಂದರ್ಭದಲ್ಲಿ ಅವರು ಕೆಲವು ದಿನ ರಜೆಗೆ ಬಂದು ಹೋಗುವಂಥ ಸಂದರ್ಭ, ಅವೆಲ್ಲವನ್ನು ನೆನಪು ಮಾಡ್ಕೊಂಡ್ರೆ ತುಂಬ ಬೇಜಾರ ವಿಷಯ ಆಗ್ತಿತ್ತು ಹೋಗ್ಬೇಕಾದ್ರೆ. ಅದನ್ನು ಸಮಾಧಾನ ಮಾಡಿಸ್ಕೊಂಡು ಇರ್ತಿದ್ದೆ. ಮಕ್ಕಳು ಇದ್ರು ಜೊತೆಯಲ್ಲಿ, ಹಾಗೆ ಸಮಾಧಾನ ಮಾಡ್ಕೊಂಡು ಇರ್ತಿದ್ದೆ. ಅವರು ಫೋನ್ ಮಾಡ್ತಿದ್ರ? ಡೈಲಿ ಫೋನ್ ಮಾಡ್ತಿದ್ರು. ಡ್ಯೂಟಿ ಉರಿಯಲ್ಲಿರುವ ಟೈಮಲ್ಲಿ ವಾರಕ್ಕೊಂದು ದಿವಸ ಫೋನ್ ಮಾಡಿ ಮಾತಾಡ್ತಿದ್ರು. ಜಸ್ಟ್ ಒಂದು ನಿಮಿಷ ಮಾತಾಡ್ತಿದ್ರು, ಮತ್ತೆ ಡೈಲಿ ಫೋನ್ ಮಾಡ್ತಾಯಿದ್ರು. ಸೈನಿಕನ ಪತ್ನಿಯಾಗಿದ್ದೀರಿ ನೀವು. ನಮಗೆ ಕೋಲ, ಭೂತ, ನೇಮ, ಯಕ್ಷಗಾನ ಎಲ್ಲವೂ ಇದೆ, ಅವರಿಗೆ ಯಾವುದೂ ಇರಲಿಲ್ಲ. ನೀವು ಭೂತ, ಕೋಲ, ಯಕ್ಷಗಾನಕ್ಕೆ ಹೋಗೋ ನಿಮಗೇನು ಅನಿಸ್ತಿತ್ತು? ನಾನು ಹೋಗ್ತಿರ್ಲಿಲ್ಲ, ಅವರನ್ನು ಬಿಟ್ಟು ಯಾವುದೇ ಫಂಕ್ಷನಿಗೆ ಹೋಗ್ತಿರ್ಲಿಲ್ಲ. ಎಮರ್ಜೆನ್ಸಿ ನಮ್ಮ ಫ್ಯಾಮಿಲಿಯರು ಇರುವಾಗ ಮದುವೆ ಏನಾದರೂ ಹೋಗ್ತಿದ್ದೆ, ಮತ್ತು ಭೂತ, ಕೋಲ ಅದನ್ನೆಲ್ಲ ಯಾವುದಕ್ಕೆ ಅಟೆಂಡ್ ಆಗ್ತಿರ್ಲಿಲ್ಲ. ನಾನು ಹೋಗ್ತಿರ್ಲಿಲ್ಲ. ಅವ್ರ ಜೊತೆ ಹೋಗ್ಬೇಕಂತ ನಾವು ಇಲ್ಲೇ ಇರ್ತಿದ್ದು, ಫಂಕ್ಷನ್ಗೆ ಅಟೆಂಡ್ ಆಗೋದು ಕಡಿಮೆ. ನಾವು ಇಲ್ಲೇ ಊರಲ್ಲಿ. ಈಗ ಅವರು ವಾಪಸ್ ಬಂದಿದ್ದಾರೆ, ಈಗ ನಿವೃತ್ತಿ ಕೊಟ್ಟು ಈಗ ನಿಮ್ಮ ಜೊತೆನೇ ಇರ್ತಾರೆ, ಏನು ಅನಿಸುತ್ತೆ? ಈಗ ತುಂಬ ಖುಷಿ ಅನಿಸ್ತಾ ಇದೆ. ಮಕ್ಕಳು ಮಕ್ಕಳು ಇಬ್ಬರು. ಏನು ಹೇಳ್ತಾರೆ ಅಂತ? ಅಪ್ಪ ವಾಪಸ್ ನಿವೃತ್ತಿ ಕೊಟ್ಟು ಬಂದಿದ್ದಕ್ಕೆ ಖುಷಿ ಅನಿಸ್ತಾ ಇದೆ ಅವರಿಗೆ. ಇಲ್ಲಿ ಜೊತೆಯಲ್ಲೇ ಇರಬೇಕು ಇನ್ನು ಅಪ್ಪ ಅಂತ ಹೇಳ್ತಿದ್ದಾರೆ. ಡ್ಯೂಟಿ ಮಾಡಲಿ ಅಪ್ಪ, ಇನ್ನು ನಮ್ಮ ಜೊತೆನೇ ಇದ್ದು ಡ್ಯೂಟಿ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಇದು ಅವರ ಮಾತು. ನಾನು ಇವ್ರ ಹತ್ರ ಇನ್ನೊಂದು ಪ್ರಶ್ನೆ ಇದೆ ನಮ್ಮದು. ಸೈನಿಕ ಆಗಲು ಹೊರಟವರಿಗೆ, ಆಗಬೇಕು ಅಂತ ಮನಸ್ಸಿರೋರಿಗೆ, ಇಲ್ಲೀಗ ತುಂಬ ಜನಕ್ಕೆ ಮನಸ್ಸಿರುತ್ತೆ, ಅವ್ರು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅವ್ರು ಏನು ಮಾಡಬೇಕು ಅಂತ? ಈಗ ನಾನು ಸೇನೆಗೆ ಸೇರ್ಬೇಕಂತ ಯಾರಿಗೆ ಮನಸ್ಸಿರ್ತದೆ ಅವ್ರು ಏನು ಮಾಡ್ಬೇಕಂತಂದ್ರೆ ನೀವು ಕೇಳೋದಲ್ಲ. ಈಗ ಸೇನೆಗೆ ಸೇರ್ಬೇಕಂತ ಮನಸ್ಸಿರುವವರಿಗೆ ಈಗ ಮೇಯ್ನು ಯಾವುದಕ್ಕೆ ಹೋಗ್ಬೇಕಂತ ಫಸ್ಟ್ ಚಾಯ್ಸ್ ಮಾಡ್ಕೋಬೇಕು. ಈಗ ನೀವು 10th ಆದಮೇಲೆ ಈಗ ಸೈನಿಕ ಒಬ್ಬ ಸೋಲ್ಜರ್ ಆಗಬೇಕಾದ್ರೆ ಈಗ ಒಂದು ಸೇನೆ ಅಂತೇಳಿ ಈಗ ಆರ್ಮಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ಇಲ್ಲ ನೇವಿ, ಇದು ಬಂದುಬಿಟ್ಟು ಡಿಫೆನ್ಸ್. ಇದರಲ್ಲಿ ಬಂದುಬಿಟ್ಟು ಆ ಏರ್ಫೋರ್ಸ್ ಮತ್ತು ನೇವಿಗೆ ಕಂಪಲ್ಸರಿ PCM ಆಗಿರಬೇಕು, ಸೈನ್ಸ್ ಆಗಿರಬೇಕು. ಮತ್ತು ಆರ್ಮಿಗೆ ಬಂದುಬಿಟ್ಟು 10th ಆದರೆ ಸಾಕು ಫಸ್ಟಿಗೆ ಸೈನಿಕನಾಗಲಿಕ್ಕೆ. ಮತ್ತೊಂದು ಆಫೀಸರ್ ಪೋಸ್ಟಿಗೆ ಹೋಗ್ಬೇಕಾದ್ರೆ ಅಲ್ಲಿ ಬಂದುಬಿಟ್ಟು ಡಿಗ್ರಿ ಆಗಿರ್ಬೇಕು. ಯಾಕಂದರೆ ಮೊದಲು ನಮಗೆ ಇದರ ನಾಲೆಜೇ ಇರಲಿಲ್ಲ. ಈಗ BSc BA ಯಾವುದಾದ್ರೂ ಡಿಗ್ರಿ ಆಗಿದ್ದರೆ ಅಲ್ಲಿ ಡೈರೆಕ್ಟ್ ಸುಬೇದಾರ್ ಪೋಸ್ಟ್ ಅಂದರೆ ಈಗ 2 ಸ್ಟಾರ್ SI ಪೋಸ್ಟ್ ಇರ್ತದೆ, ಅದು ಡೈರೆಕ್ಟಾಗಿ ಸಿಗ್ತದೆ. ಮತ್ತೊಂದು ಈಗ ಹೆಡ್ ಕಾನ್ಸ್ಟೇಬಲ್ ಅಂತ ಪೋಸ್ಟ್, ಆ ರ್ಯಾಂಕ್ ಪೋಸ್ಟು ಈಗ PUC ಆಗಿ ಕ್ಲರಿಕಲಲ್ಲಿ ಇರ್ತದೆ. ಸುಮಾರು ಬೇರೆ ಬೇರೆ ಇದೆ, ವೆಹಿಕಲ್ ಇದಿರುತ್ತೆ, ಆ ಥರ ಇರ್ತದೆ. ಆದರೆ ನಾವು ಇಲ್ಲಿ ನಮಗೆ ಈಗ ಹೋಗುವಾಗ ಈಗ ಹುಡುಗರಿಗೆ ಮೇಯ್ನ್ ಬೇಕಂತ ಹೇಳಿದ್ರೆ ಅವರಿಗೊಂದು ಚಾಲೆಂಜ್ ಮತ್ತು ಮೇಯ್ನ್ ಸ್ಟಡಿ ಅಂತ ಹೇಳಿದ್ರೆ, ಈಗ ನಾವು ಸ್ಟಡಿ ಮಾಡಿದ್ರೆ 10th ಆಗಿರ್ತೇವೆ. 10th ಮತ್ತು ಅವರಿಗೆ ಫಿಸಿಕಲ್ ಫಿಟ್ನೆಸ್ ಇರಬೇಕು ಮೇಯ್ನಾಗಿ, ಮತ್ತು ಮೆಡಿಕಲ್ ಫಿಟ್ನೆಸ್ ಇರಬೇಕು, ಮತ್ತು ಅವರ ಹೈಟ್ ವೆಯ್ಟು. ಬಟ್ ಒಂದು ಮೇಯ್ನ್ ಚಾಲೆಂಜ್ ಅಂದರೆ ಈಗ ಸಿಕ್ಕಿರೋದೊಂದು ಅವಕಾಶ ಅಂತ ಹೇಳಿದ್ರೆ ಅಗ್ನಿಪಥ. ಅದರಲ್ಲಿ ಬಂದ್ಬಿಟ್ಟು ಒಂಥರ ಸಿಲೆಕ್ಷನ್ ಆದರೆ 4 ವರ್ಷಕ್ಕಂತ ಈಗ ಹೇಳ್ತಾರಲ್ಲ, 4 ವರ್ಷ ಅಂತ ಹೇಳಿದ್ರೆ 4 ವರ್ಷ ಆ್ಯಕ್ಚುಲಿ ದುಡಿದ್ರು ಅವನ ಜೀವನನೇ ಸಾರ್ಥಕ. ಯಾಕಂದರೆ ಆ ಏಜ್ ಉಂಟಲ್ಲ, ಅದು ಗೋಲ್ಡನ್ ಏಜು. ಈಗಿನ ಈ ಭಾರತದ ಸ್ಥಿತಿಗೆ ಉಂಟಲ್ಲ, ಅದು ಮೇಯ್ನು. ನನ್ನ ಪ್ರಕಾರದಲ್ಲಿ ಪ್ರತಿ ಮನೆಯವರಿಗೂ ಅಂದರೆ ಒಂದು ಎಜುಕೇಷನ್ ಫೀಲ್ಡಲ್ಲಿ ಈಗ 10th ಆಯಿತು, ಆಮೇಲೆ 2 ವರ್ಷ ಎಜುಕೇಷನ್ ಸೇನೆ ಆ ಥರನೇ ಇರಬೇಕು. ಯಾಕಂದರೆ ಆಗ ನಮ್ಮ ದೇಶದ ಬಗ್ಗೆ ಪ್ರೀತಿ ಬರ್ತದೆ. ಯಾಕಂದರೆ ನಮ್ಗೆ ಗೊತ್ತೇ ಇರೋದಿಲ್ಲ. ಈಗ ಹಳ್ಳಿಯಲ್ಲಿ ಇರ್ತೇವೆ ಒಂದು ಸ್ಕೂಲಲ್ಲಿ, ಕೆಲವು ಸ್ಕೂಲಲ್ಲಿ ಅದರ ಬಗ್ಗೆ ಏನು ಗೊತ್ತಿರೋದಿಲ್ಲ, ಏನು ಮಾಡಬೇಕಂತ ಗೊತ್ತಿರೋದಿಲ್ಲ. ಅಲ್ಲಿ ಅವರು ಅದರ ಬಗ್ಗೆ ನಮ್ಮ ಎಜುಕೇಷನಲ್ಲೇ ಇಲ್ಲ. ನಮ್ಮ ಎಜುಕೇಷನಲ್ಲಿ ಏನಿರೋದು, ಅವನು ಬಂದು ಗಜ್ನಿ ಏನು ಮಾಡಿದ, ಲೂಟಿ ಮಾಡಿದ, ಅದನ್ನು ಏನು ಮಾಡಿದ್ರೆ ಅದನ್ನು ತಡೆ ಮಾಡಲಿಕ್ಕೆ ಅಷ್ಟು. ಆವಾಗಲೂ ಎಷ್ಟೋ ಜನ ಸೈನಿಕರು ಸತ್ತಿರ್ತಾರಲ್ಲ, ಆ ಸೈನಿಕರಿಗೆ ವ್ಯಾಲ್ಯೂ ಇರೋದಿಲ್ಲ. ಅವನೊಬ್ಬ ಅದು ಮಾಡಿದ ಇದು ಮಾಡಿದ ಅಷ್ಟೇ ಇರೋದು ಹೊರತುಂಟಲ್ಲ. ಈಗ ಏನು ಮಾಡಬೇಕು ಅಂತ ಇಲ್ಲ, ಅಂಥದ್ದು ತಡಿಬೇಕಾದ್ರೆ ನಾವೇನು ಮಾಡಬೇಕು ಅಂತ ಇರಲಿಲ್ಲಲ್ಲ. ಈಗ ಚೇಂಜ್ ಆಗಿದೆ ಸ್ವಲ್ಪ. ಆದರೆ ಈಗ ಬಂದುಬಿಟ್ಟು ಸ್ವಲ್ಪ ವ್ಯಾಲ್ಯೂ ಎಲ್ಲರಿಗೂ ಗೊತ್ತಾಗ್ತದೆ. ಯಾಕಂದರೆ ನೀವೀಗ ಮಾಧ್ಯಮ ಈ ಥರ ಈಗ TV ಯಲ್ಲಿ ಯಾವುದೋ ಒಂದು ಸಂದರ್ಶನ ಇಟ್ಕೊಳ್ತೀರಿ, ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಫಂಕ್ಷನ್ ಇಟ್ಕೊಂಡ್ರೆ ಆ ಮಕ್ಕಳಿಗೆ ಮತ್ತು ಅದರ ಬಗ್ಗೆ ಅವೇರ್ನೆಸ್ ಬರ್ತದೆ ಯಾವ ಥರ ಅಂತ. ಮೇಯ್ನ್ ಉದ್ದೇಶ ಅಂದರೆ ಈಗ ಆರ್ಮಿಗೆ ಸೇರೋದು ಕೆಲವರಿಗೆಲ್ಲ ಸೇರ್ಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸಲ ಟ್ರೈ ಮಾಡಿದ ಮೇಲೆ ಅವ್ರಿಗೆ ಗೊತ್ತಾಗ್ತದೆ ನಾನು ಏನು ಮಾಡಬೇಕು, ನನ್ನ ಎಲಿಜಿಬಿಲಿಟಿ ಏನು.
ಈಗ ಸೇನೆಯಲ್ಲಿ ಈಗ ಒಂದು ಈಗ ಒಂದು ತುರ್ತು ಪರಿಸ್ಥಿತಿ, ಈಗ ಇಲ್ಲಿ ಆಯ್ತಲ್ಲ ಮೊನ್ನೆ, ಆ ಪರಿಸ್ಥಿತಿ ಈಗ ರಷ್ಯಾದ ವಿರುದ್ಧ ನಿಲ್ಲಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಯಾಕೆ ಸಪೋರ್ಟ್ ಇದ್ದಾರೆ ಅಂದರೆ ಆಗ ಯಂಗ್ ಸ್ಟಾರ್ ಇದ್ದಾರೆ, ಯಂಗ್ ಸ್ಟಾರಿಗೆ ಗೊತ್ತು. ಈಗ ಒಂದು ಯಂಗ್ ಸ್ಟಾರ್ ಇಲ್ಲಿ ಒಂದು 16-18 ವರ್ಷ ಅವನಿಗೆ ಯಾವ ಥರ ವೆಪನ್ ಹ್ಯಾಂಡ್ಲಿಂಗ್ ಮಾಡುವಂಥ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ನಮ್ಮಲ್ಲಿ ವೆಪನೇ ಇಲ್ಲ ಮನೆಯಲ್ಲಿ. ಆಗ ಏನು ಮಾಡ್ತಾರೆ, ಅಲ್ಲಿ ಯುದ್ಧಕ್ಕೆ ಹೋದರೆ ಅಲ್ಲಿ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಅದು ಮೇನ್ ಆ ಟ್ರೈನಿಂಗ್ ಆದರೆ, ಆ ಬೇಸಿಕ್ ಟ್ರೈನಿಂಗ್ ಗೊತ್ತಿದ್ರೆ ಯಾವ ಥರ ನಮಗೆ ವೆಪನನ್ನು ಉಪಯೋಗಿಸ್ಕೋಬೇಕು, ಯಾವ ಥರ ಮಿಲಿಟೆಂಟ್ ಅಂತ ಹೇಳಿದರೆ ಏನು. ಈಗ ಮಿಲಿಟೆಂಟ್ ಇಲ್ಲಿ ಹೇಳ್ತಾರೆ, ಅವನು ಮಿಲಿಟೆಂಟ್ ಬಂದಂತ ಏನಂತ, ಆ ಮಿಲಿಟೆಂಟ್ ಬರಬೇಕು ಅವನೊಬ್ಬ ಮನುಷ್ಯ, ಅವನಿಗೂ ಟ್ರೈನಿಂಗ್ ಆಗಿರ್ತದೆ. ಅವನು ಯಾವ ಥರ ಟ್ರೈನಿಂಗ್ ಆದರೆ ಅವನಿಗೆ ಜೀವದ ಹಂಗೇ ಇರೋದಿಲ್ಲ. ಯಾಕಂದ್ರೆ ನಮ್ಮ ದೇಶ ಉಂಟಲ್ಲ, ಅದು ಬಂದುಬಿಟ್ಟು ಸಂಪತ್ತು ನಮಗೆ ಏನು ಇಲ್ಲಿ ಊಟಕ್ಕೇನು ಗತಿ ಇಲ್ಲ ಅಂತಿಲ್ಲ, ಆದರೆ ಅವರಿಗೆ ಊಟಕ್ಕೇನೆ ಗತಿ ಇಲ್ಲ. ಅಂಥವ್ರು ಮಾತ್ರ ಕದಿಲಿಕ್ಕೆ ಬರೋದ್ರೆ. ಕಳ್ಳರು ಯಾರು ಇರ್ತಾರೆ, ಕಳ್ಳರು ಮತ್ತು ಕದಿಮರು ಇವರೇ ಇರೋದು. ಯಾಕಂದರೆ ಅವರು ಬೇರೆಯವರಿಗೆ ಉಪದ್ರ ಮಾಡಬೇಕು ಮತ್ತು ಲೂಟಿ ಮಾಡಬೇಕು, ಇಷ್ಟು ಮಾತ್ರ ಅವ್ರಿಗೆ ಗೊತ್ತಿರೋದು. ಅದಕ್ಕೆ ಈಗ ಒಬ್ಬರು ಹೋಗ್ತಾರೆ, ಈಗ ನಾನು ಮಿಲಿಟ್ರಿ ಹೋಗ್ಬೇಕಂತ ಹೇಳಿದ್ರೆ ಫಸ್ಟ್ ಅಂದರೆ ಅದರ ಬಗ್ಗೆ ಸ್ಟಡಿ ಮಾಡ್ಕೊಳ್ಳಿ, ಅದರ ಬಗ್ಗೆ ಏನು ಈಗ ಎಲ್ಲ ಸಿಗ್ತದೆ. ಯಾಕಂದರೆ ಈಗ ಗೂಗಲಲ್ಲಿ ಹುಡುಕಿದ್ರೆ ಏನು ಬೇಕಾದ್ರೂ ಸಿಗ್ತದೆ. ಮೇಯ್ನಾಗಿ ಅಂತ ಹೇಳಿದ್ರೆ ಅದರ ಬಗ್ಗೆ ಒಂದು ಅವರಿಗೆ ಮೇಯ್ನ್ ಅಂತ ಹೇಳಿದ್ರೆ, ಈಗ ನಾನು ಏನು ಮಾಡಬೇಕು, ನನ್ನ ಉದ್ದೇಶ ಏನು, ಆ ಉದ್ದೇಶ ಈಗ ನಾನು ಮಿಲಿಟ್ರಿ ಸೇರಬೇಕು, ಮಿಲಿಟ್ರಿ ಸೇರಿ ಏನು ಮಾಡಬೇಕು, ಆ ಥರ ಅವರ ಭಾವನೆ ಬರುವಾಗ ಅವರು ಏನು ಮಾಡಬೇಕಂತ ಹೇಳಿದರೆ, ನಾನು ಒಬ್ಬ ಒಳ್ಳೆ ಗೈಡ್ಲೈನ್ಸ್ ಸಿಗ್ತದೆ, ಇಲ್ಲಿ ಗೈಡ್ಲೈನ್ಸ್ ಯಾರನ್ನಾದ್ರೂ ತಗೋಬೋದು, ಒಳ್ಳೆಯದು. ಮೇಯ್ನಾಗಿ ಎರಡನೇದಾಗಿ ಫಿಸಿಕಲ್ ಫಿಟ್ನೆಸ್ ಮೇಯ್ನಾಗಿ ಮಾಡ್ಕೊಂಡಿರ್ಬೇಕು. ಯಾಕಂದರೆ ರನ್ನಿಂಗ್ ಮುಖ್ಯ. ಯಾಕಂದರೆ ಅಲ್ಲಿ ಸೇನೆಗೆ ಹೋದ್ಮೇಲೆ ಓಡುವುದೇ ಕೆಲಸ. ಯಾಕಂದರೆ ಮಿಲಿಟರಿನ ವಿರುದ್ಧನೂ ಓಡೋದು, ಅವನ ಹಿಂದ್ಗಡೆನೂ ಓಡೋದು, ಅವನನ್ನು ಓಡಿಸ್ಲಿಕ್ಕೂ ಓಡೋದು, ಇದು ಓಟ ಒಂದೇ ಇರೋದು ಅಲ್ಲಿ. ಯಾಕಂದರೆ ನಾವು 20 ವರ್ಷದಲ್ಲಿ ಈಗ ಮನೆಗೆ ಬರೋದು ವಾಪಸ್ ಹೋಗೋದು, ಮನೆಗೆ ಬರೋದು ವಾಪಸ್ ಹೋಗೋದು. ಅಲ್ಲಿ ನಿಂತರೆ ಡ್ಯೂಟಿ ಹೋಗಿ ಒಂದೊಂದು ಡ್ಯೂಟಿ ಹೇಗಿರ್ತದೆ ಅಂತ ಹೇಳಿದ್ರೆ, ಈಗ ನಾವಿಲ್ಲಿ ಡ್ಯೂಟಿ ಅಂತ ಹೇಳ್ತಾರೆ, ಅವನಿಗೆಂತ ಡ್ಯೂಟಿ ಅಲ್ಲ. ಆ ಡ್ಯೂಟಿಯಲ್ಲಿ ಎಂತ ಕಾಣೋದಿಲ್ಲ ಅಲ್ಲಿ. ರಾತ್ರಿ 12 ಗಂಟೆದ ಡ್ಯೂಟಿ ಬೆಳಿಗ್ಗೆ 6 ಗಂಟೆವರೆಗೆ ಅಂತ ಇರ್ತದೆ. ಬೆಳಿಗ್ಗೆ 6 ಗಂಟೆ ಯಾವ ಥರ ಇರ್ತದೆ ಅಂತೇಳಿ, ಈಗ ನಾವು 12 ಗಂಟೆ ಡ್ಯೂಟಿ ಅಂತೇಳಿ ಆ ಪೋಸ್ಟಿಗೆ ಅಲ್ಲಿ ಡ್ಯೂಟಿ ಪ್ಲೇಸ್ಗೆ ಹೋಗುವಾಗ ಅವ್ನು ರಾತ್ರಿ 11 ಗಂಟೆಗೆ ಹೋಗಬೇಕು. 11 ಗಂಟೆಗೆ ಹೋದರೆ 12 ಗಂಟೆಯಲ್ಲಿ ತಲುಪ್ತಾನೆ. 12 ಗಂಟೆಯಿಂದ 6 ಗಂಟೆವರೆಗೆ ಡ್ಯೂಟಿ ಮಾಡಿ ವಾಪಸ್ ಬರಬೇಕಾದ್ರೆ ಪುನಃ 1 ಗಂಟೆ ಬೇಕು. ಅಲ್ಲಿ ಮೊಬೈಲ್ ಇರೋದಿಲ್ಲ, ಏನೂ ಇರೋದಿಲ್ಲ, ಯಾವನೂ ಇರೋದಿಲ್ಲ. ಆದರೆ ಒಂದೇ ಒಂದು ಭಯ ಇರ್ತದೆ, ಎದುರಿಂದ ಯಾರಾದರೂ ಮಿಲಿಟೆಂಟ್ ಬರ್ತಾರೆ ಅಂತ. ಆ ಭಯ ಅಂತಲ್ಲ, ಅದರ ಬಗ್ಗೆ ನಮಗೆ ನಮ್ಮ ಕರ್ತವ್ಯ ಅದು, ಅವರನ್ನು ಬಿಡಬಾರ್ದು ಎಂಬ ಉದ್ದೇಶ ಮಾತ್ರ ಇರ್ತದೆ. ಮೇನ್ ಮಿಲಿಟೆಂಟ್ ಅಂದರೆ ಇನ್ನೂ ಈಸಿ. ನಮ್ಮ ಈಗ ಬಾಂಗ್ಲಾದೇಶದ ಈ ಗಡಿಯಲ್ಲಿ ಉಂಟಲ್ಲ, ಅವರು ನಮ್ಮ ದೇಶದವರಿಗೆಲ್ಲ ಅತಂತ್ರಗಳಿದ್ದಾರೆ ಅಲ್ಲಿ. ಯಾಕಂದರೆ ಅವರಿಗೆ ಸಪೋರ್ಟ್ ಆಗಿ ಇಲ್ಲಿಂದ ಎಲ್ಲ ಸ್ಮಗ್ಲಿಂಗ್ ಮಾಡೋರು ಅಂಥವ್ರು ಇರ್ತಾರೆ. ಅಲ್ಲಿ ಸ್ವಲ್ಪ ಇನ್ನೂ ಡೇಂಜರಸ್ ಇರ್ತದೆ. ಯಾಕಂದರೆ ಅಲ್ಲಿ ನಮಗೆ ಮುಂದೆ ಆದರೂ ನೋಡ್ಬೋದು, ಹಿಂದೆ ನೋಡ್ಲಿಕ್ಕೆ ಆಗ್ತದಾ. ಅಂದರೆ ಅವರು ಪೊಲಿಟಿಕಲ್ ನಮ್ಮ ಪರಿಸ್ಥಿತಿ ಸರಿ ಇದ್ದರೆ, ನಮ್ಮ ದೇಶದ ರಾಜಕೀಯ ಯಾವತ್ತು ಸರಿ ಇರ್ತದೆ, ಆವಾಗ ನಮಗೇನು ಹೆದರಿಕೆ ಇಲ್ಲ. ಯಾಕಂದರೆ ಸೈನ್ಯದಲ್ಲಿ ಇಷ್ಟು ಸೈನಿಕರು ಬೇಕಂತ ಇಲ್ಲ. ಯಾಕೆ, ನಾವೇ ಸರಿ ಇದ್ರೆ ಎಲ್ಲರೂ ಮನೆಯಲ್ಲಿ ಸೈನಿಕರಾದರೆ ಮತ್ತೆ ಮಿಲಿಟೆಂಟ್ ಎಲ್ಲಿ ಬರ್ತಾನೆ? ಮೇನ್ ಉದ್ದೇಶ ಅದೇ ಅಲ್ಲ. ಈಗ ಪ್ರತಿಯೊಂದು ಮನೆಯಲ್ಲಿ ಸೈನಿಕರಿದೆ, ಎಲ್ರಿಗೂ ಹ್ಯಾಂಡ್ಲಿಂಗ್ ಗೊತ್ತು. ನಾವು ಯಾಕೆ ಅವ್ರಿಗೆ ಬಿಡಬೇಕು? ಅವಕಾಶ ನಾವೇ ಕೊಡೋದಲ್ಲ. ನಮ್ಮಂತಂದರೆ ಯಾವ ಮಿಲಿಟೆಂಟ್ ಭಾರತದ ಒಳಗೆ ಬರಬೇಕಾದ್ರೆ, ಇಲ್ಲದ್ರೆ ಇಲ್ಲೊಬ್ಬ ವಿರೋಧಿ ಸಂಘಟನೆ ಆಗಬೇಕಾದ್ರೆ ಅವಕಾಶ ಯಾರು ಕೊಡೋದು? ಇಲ್ಲಿನ ಮನುಷ್ಯರೇ. ಈಗ ಪ್ರತಿಯೊಂದು ಹಳ್ಳಿ ಇರ್ತದೆ, ಪೇಟೆ ಇರ್ತದೆ, ಆಮೇಲೆ ಎಲ್ಲ ಡಿಸ್ಟ್ರಿಕ್ಟ್ ಯಾವುದಿದ್ರು ಅದರಲ್ಲಿ ಅವಕಾಶ ಕೊಡೋದು ಅಲ್ಲಿರುವ ಜನತೆ ಅಲ್ಲ, ಬೇರೆ ಯಾರು ಅವಕಾಶ ಕೊಡೋದು. ಯಾಕಂದರೆ ಅಲ್ಲಿ ರಾಜಕೀಯ ಪರಿಸ್ಥಿತಿ ಸರಿ ಇದ್ದರೆ ಎಲ್ಲವೂ ಸರಿ ಆಗ್ತದೆ. ಇದು ಪುಷ್ಪರಾಜ್ ಅವರ ಮಾತು. ಅವರು ಒಂದು ಮಾತನ್ನು ಹೇಳಿದರು, ಇಡೀ ಮನೆ ನನಗೆ ಸಪೋರ್ಟ್ ಮಾಡಿತ್ತು, ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದರು. ಅದರ ಜೊತೆಗೆ ಆರಂಭದ ದಿನಗಳಲ್ಲಿ ಊರಿಗೆ ಬಂದಾಗ ನಾನು ವಾಪಸ್ ಹೋಗಬೇಕೋ ಬೇಡವಾ ಅನ್ನುವಂಥ ಅನುಮಾನ ಬಂದಾಗಲೂ ಇಲ್ಲಿ ಅಪ್ಪ ಅಮ್ಮ ಹೇಳ್ತಿದ್ರು, ನನ್ನ ಮಗ ಸೈನಿಕ ಅಂತ ಹೆಮ್ಮೆಯಿಂದ ಹೇಳ್ತಿದ್ರು. ಈ ಸಂದರ್ಭದಲ್ಲಿ ನಾನು ಬಹಳ ಖುಷಿಯಿಂದ ವಾಪಸ್ ಹೋಗ್ತಾ ಇದ್ದೆ ಅನ್ನುವಂಥದ್ದು. ಅಂದರೆ ಮನೆಯಿಂದಲೇ ಆ ಸೈನಿಕನಿಗೆ ಉತ್ತಮ ಪ್ರೋತ್ಸಾಹ ಸಿಕ್ಕಿದೆ. ಇನ್ನು ಮುಂದಿನ ಅವರ ಜೀವನವು ಕೂಡ ಉಜ್ವಲ ಆಗಲಿ ಅನ್ನುವಂಥ ಆಶಯ ಸುದ್ದಿಯಿಂದ. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ ದುಂಡೂರೆ, ಸುದ್ದಿ. ನಾಡಿನ ಸಮಸ್ತ ಜನತೆಗೆ ವನಸ್ಥ ಫುಡ್ ಪ್ರಾಡಕ್ಟ್ಸ್ ವತಿಯಿಂದ 76ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.